ಮೂಡುಬಿದ್ರೆ ಪೊಲೀಸರಿಂದ ಬಂಧಿತರಾಗಿದ್ದ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಚಾಲಕ ಸಮಿತ್ ರಾಜ್ಗೆ ಮೂಡುಬಿದ್ರೆ ಕೋರ್ಟ್ ಶನಿವಾರ ಜಾಮೀನು ಮಂಜೂರು ಮಾಡಿದೆ. 2024ರ ನವೆಂಬರ್ 11ರಂದು ಮಂಗಳೂರು ಮೂಡುಬಿದ್ರೆ ರಸ್ತೆಯ ತೋಳಾರಿನಲ್ಲಿ ನಡೆದ ಅಪಘಾತ ಪ್ರಕರಣವೊಂದರಲ್ಲಿ ಸಮಿತ್ ರಾಜ್ ಖಾಸಗಿ ಬಸ್ ಮಾಲಕ ರಫೀಕ್ರಿಂದ 5 ಲಕ್ಷ ರೂಪಾಯಿ ಸಂತ್ರಸ್ತರಿಗೆ ಕೊಡಿಸಿದ್ದು, ಈ ಬಗ್ಗೆ ಬಸ್ ಮಾಲಕ ರಫೀಕ್ ಕೆಲವು ದಿನಗಳ ಬಳಿಕ ಮೂಡುಬಿದ್ರೆ ಪೊಲೀಸರಿಗೆ ದೂರು ನೀಡಿ ಸಮಿತ್ ರಾಜ್ ತನ್ನಿಂದ ಬಲವಂತವಾಗಿ ಹಾಗೂ ಕಾನೂನು ಬಾಹಿರವಾಗಿ 5 ಲಕ್ಷ ರೂಪಾಯಿ ಪರಿಹಾರವನ್ನ ಗಾಯಾಳುಗಳಿಗೆ ಕೊಡಿಸಿದ್ದಾನೆ ಎಂದು ಆರೋಪಿಸಿದ್ದರು. ಈ ಬಗ್ಗೆ ಸಮಿತ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ದೂರಿನಲ್ಲಿ ತಿಳಿಸಿದ್ದರು. ಈ ದೂರಿನ ಹಿನ್ನೆಲೆಯಲ್ಲಿ ಮೂಡುಬಿದ್ರೆ ಪೊಲೀಸರು ಸಮಿತ್ ರಾಜ್ರನ್ನ ಜೂನ್ 26ರಂದು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ದರು. ಕೋರ್ಟ್ ಶನಿವಾರ ಜಾಮೀನು ನೀಡಿದೆ. ಆರೋಪಿ ಪರವಾಗಿ ವಕೀಲ ಶರತ್ ಶೆಟ್ಟಿ ವಾದಿಸಿದ್ದರು.